ಮಂಗಳೂರಿನ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ನರ್ಸಿಂಗ್ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಮತ್ತು ಆರೋಗ್ಯ ವಿಭಾಗದ ಜಂಟಿ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಜಾಗೃತಿ ರ್ಯಾಲಿ ನಡೆಯಿತು. ಕಾಲೇಜಿನಿಂದ ಕಾವೂರು ತನಕ ಜನಜಾಗೃತಿ ರ್ಯಾಲಿ ನಡೆಯಿತು. ನಗರದ ವಿದ್ಯಾನಗರದ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜಿನಿಂದ ಪ್ರಾರಂಭಗೊಂಡ ಜಾಥಾಕ್ಕೆ ಸಂಸ್ಥೆಯ ಅಕಾಡೆಮಿಕ್ ಅಸೋಸಿಯೇಟ್ ಡಾಕ್ಟರ್ ಪ್ರಕಾಶ್ ಅಮೀನ್ ಅವರು ಚಾಲನೆಯನ್ನ ನೀಡಿದರು. ವಿದ್ಯಾರ್ಥಿಗಳು ಪ್ಲೇ ಕಾರ್ಡ್ ಮುಖಾಂತರ ಸಾರ್ವಜನಿಕರಿಗೆ ಜಾಗೃತಿಯನ್ನ ಮೂಡಿಸಿದರು. ಕಾಲೇಜಿನಿಂದ ಪ್ರಾರಂಭಗೊಂಡು ಶಾಂತಿನಗರ, ಗಾಂಧಿನಗರ ಮುಖಾಂತರ ಕಾವೂರು ಜಂಕ್ಷನ್ ತನಕ ಜಾಥಾ ನಡೆಯಿತು. ಆ ಬಳಿಕ ಕಾವೂರಿನ ಜಂಕ್ಷನ್ನಲ್ಲಿ ವಿದ್ಯಾರ್ಥಿಗಳಿಂದ ವಿಶ್ವ ಏಡ್ಸ್ ದಿನಾಚರಣೆ ಕುರಿತು ಬೀದಿ ನಾಟಕ ನಡೆಯಿತು. ವಿದ್ಯಾರ್ಥಿಗಳಿಂದ ಮೂಡಿಬಂದ ಬೀದಿ ನಾಟಕವು ಸಾರ್ವಜನಿಕರ ಗಮನ ಸೆಳೆಯಿತು. ಈ ವೇಳೆ ಡಾಕ್ಟರ್ ಎಂವಿ ಶೆಟ್ಟಿ ಕಾಲೇಜ್ ಆಫ್ ನರ್ಸಿಂಗ್ನ ಪ್ರಾಂಶುಪಾಲರಾದ ಡಾಕ್ಟರ್ ಪದ್ಮಪ್ರಿಯಾ ಎಸ್, ಎಲೈಟ್ ಹೆಲ್ತ್ ಸೈನ್ಸ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಶ್ರೀಪ್ರಿಯಾ, ಫಿಸಿಯೋಥೆರಪಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಲ್ ಗ್ಲಾನ್ಸನ್ ಜೋಶ್ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Cheers all will take important steps towards spreading awareness. ಕಾಲೇಜು ಕ್ಲಾಸ್ ಎಲ್ಲ ಬೋರ್ ಆಗೋಗಿದೆ. ಅಪ್ಪ ಅಮ್ಮ ಫೀಸ್ ಕಟ್ತಿದ್ದಾರೆ ಅಂತ ಅಷ್ಟೇ ಬರೋದು. ಎಲ್ಲಾದ್ರೂ ಪಾರ್ಟಿ ಮಾಡಕ್ ಹೋಗುವ? ಹಲೋ ಫ್ರೆಂಡ್ಸ್, ಏನು ಡಿಸ್ಕಷನ್ ಮಾಡ್ತಾ ಇದ್ದೀರಾ? ನಮಗೆ ಹೋಗುವುದು ಎಲ್ಲಿಗೆ? ಪಬ್ಬಿಗೆ ಹೋಗುವ, ಸ್ವಲ್ಪ ಎಣ್ಣೆ ನೋಡ್ಕೊಂಡು ಬರುವ. ಪಬ್ಬಿಗೆ? ನೀವೆಲ್ಲ ಅದನ್ನೆಲ್ಲ ಕುಡಿತೀರಾ? ಪರವಾಗಿಲ್ಲ, ಬೇಡ, ನನಗೆ ಮನೆಯಲ್ಲಿ ಬೈತಾರೆ, ನನಗೆ ಓದ್ಲಿಕ್ಕೆ ಬೇಡ. ಆಯ್ತು, ಸರಿ. ಪಬ್ಬಿನ ದೃಶ್ಯ. Maleyaali, Rajmo Kolam Mask,
ಎಲ್ಲಿದ್ದಾನೆ? ವಿಷ್ಣು ಬರಲೇ ಇಲ್ಲ. ನೀನು ಎಲ್ಲಿ ಹೋದ ಅವನು? ಹಾಯ್ ಫ್ರೆಂಡ್ಸ್. ಹಾಯ್. ನೀನು ಎಲ್ಲಿಗೆ ಹೋದದ್ದು? ವಿಷ್ಣು ಎಲ್ಲಿ? ವಿಷ್ಣು ಬರ್ತಿದ್ದಾನೆ ಅಲ್ಲ? ವಿಷ್ಣು ಬರ್ತಿದ್ದಾನೆ. 6 ತಿಂಗಳ ನಂತರ ನಾಳೆ ಎಕ್ಸಾಮ್ ಅಲ್ಲ, ಏನ್ ಮಾಡೋದು? ಓದಿ ಆಗ್ಲೇ ಇಲ್ಲ ನಮ್ದು. ಕಲಿಬೇಕು, ಏನಾದರೂ ಕಲಿಬೇಕು ನಾವು. ಇವತ್ತಿಂದ ಕಲಿಯಕ್ಕೆ ಶುರು ಮಾಡುವ. ವಿಷ್ಣು ಬಿದ್ದು ವಿಷ್ಣು 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 ಏನಾಯ್ತು? ವಿಷ್ಣು ವಿಷ್ಣು ಏನಾಯ್ತು? ಹೇಳು. ಏನಾಯ್ತು? ವಿಷ್ಣು ಏನಾಯ್ತು? ವಿಷ್ಣು ಡಾಕ್ಟರ್ ಡಾಕ್ಟರ್ ಆಸ್ಪತ್ರೆಯ ದೃಶ್ಯ. ಏನಾಯ್ತು? ಒಬ್ರು ಯಾರಾದ್ರೂ ಇಲ್ಲಿ, ಬಾಕಿಯವರೆಲ್ಲ ಹೊರಗಿಡಿ ಆಯ್ತಾ? ಬೇರೇನಾದ್ರೂ ಕಾಯಿಲೆ ಇತ್ತಾ? ಇನ್ನಿಂದ ಸ್ವಲ್ಪ ವಾಂತಿ ಆಗ್ತಾ ಉಂಟು. ಒಂದು ವಾರದಿಂದ ಭೇದಿ ಆಗ್ತಾ ಉಂಟು. ತುಂಬ ಹೊಟ್ಟೆ ನೋವು ಆಗ್ತಾ ಉಂಟು, ತಲೆನೋವು ಆಗ್ತಾ ಉಂಟು ಮ್ಯಾಮ್. ಸರಿ ಸಿಸ್ಟರ್, ಇವರದೊಂದು ಟೆಂಪರೇಚರ್ ಚೆಕ್ ಮಾಡಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.